ಭಕ್ತರಿಗೆ ಅಪಚಾರವಾದರೆ ನಾಗ ಪ್ರತ್ಯಕ್ಷನಾಗುತ್ತಾನೆ. ಹೀಗಾಗಿ ದೇವರ ಭಕ್ತರನ್ನ ಉತ್ತಮ ಭಾವನೆಯಿಂದ ಕಾಣುವುದರ ಜೊತೆಗೆ ಪೂಜೆ ಪುನಸ್ಕಾರವನ್ನ ತೊಡಗಿಸಿಕೊಂಡಾಗ ದೇವರ ಆಶೀರ್ವಾದವು ಲಭಿಸುತ್ತದೆ ಎಂದು ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಹೇಳಿದ್ದಾರೆ. ಪಣಂಬೂರು ಶ್ರೀ ಕೋರ್ದಪ್ಪು ದೈವಸ್ಥಾನದ ನಾಗಮಂಡಲ ಸೇವಾ ಸಮಿತಿ ಆಶ್ರಯದಲ್ಲಿ ಆಯೋಜಿಸಲಾದ ಧಾರ್ಮಿಕ ಸಭೆಯಲ್ಲಿ ಅವರು ಆಶೀರ್ವಚನ ನೀಡಿದರು. ನಾಗದೇವರು ಇಷ್ಟಾರ್ಥ ಈಡೇರಿಸುವ ಶಕ್ತಿಯುಳ್ಳ ಕಣ್ಣಿಗೆ ಕಾಣುವ ದೇವರಾಗಿದ್ದು ಶರಣು ಎಂದ ಬಂದ ಭಕ್ತರನ್ನ ಹರಸುತ್ತಾನೆ ಎಂದು ಶ್ರೀ ವಿದ್ಯಾಸಾಗರ್ ತೀರ್ಥ ಶ್ರೀಪಾದರು ಹೇಳಿದರು. ನಾಗದೇವರು ದೊಡ್ಡ ದೈವ ಭಕ್ತ. ನಾಗದೇವರಿಗೆ ಏನು ಅಪಚಾರ ಮಾಡಿದರೂ ಕೂಡ ಸ್ವಲ್ಪ ಸಹಿಸಿಕೊಳ್ತಾರೆ. ಆದರೆ ನೀವು ದೇವರಿಗೆ ಅಪಚಾರ ಮಾಡಿದರೆ ಕೂಡಲೇ ನಾಗನ ದೋಷ ಕಂಡು ಬರ್ತದೆ. ಇದು ಈಗ ಹೇಳಿದ್ದಲ್ಲ ವಿಚಾರ, ಇದು ಮಹಾಭಾರತ ಕಾಲದಲ್ಲಿದ್ದಂಥ ವಿಚಾರ. ಇದು ಈ ವೇಳೆ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ, ಬ್ರಹ್ಮಶ್ರೀ ಕುಂಟಾರು ರವಿಶತಂತ್ರಿ, ಕಾರ್ಯಾಧ್ಯಕ್ಷ ತಿಲಕ್ ರಾಜ್ ಕೃಷ್ಣಾಪುರ, ಕಾರ್ಯದರ್ಶಿ ಪ್ರಶಾಂತ್ ಮೂಡೇಕೋಡಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.